ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೋವಿಡ್-19 ನಿಂದ ತೊಂದರೆಗೆ ಒಳಗಾದ ಜನತೆಗೆ ನೆರವಾಗಿದ್ದಾರೆ. ಲಾಕ್ಡೌನ್ ಘೋಷಣೆ ಆದಂದಿನಿಂದ ಇಂದಿನವರೆಗೆ ಪೌರ ಕಾರ್ಮಿಕರಿಗೆ, ನಿರಾಶ್ರಿತರಿಗೆ, ಬಡವರಿಗೆ ಮತ್ತು ವಲಸೆ ಕಾರ್ಮಿಕರಿಗೆ ಆಹಾರದ ಸಾಮಗ್ರಿಗಳನ್ನು ನೀಡಿದ್ದಾರೆ. ಕೋವಿಡ್-19 ಮಹಾಮಾರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ಹಸಿವಿನಿಂದ ಇರಬಾರದು ಎಂಬ ದೃಷ್ಟಿಕೋನವನ್ನಿಟ್ಟುಕೊಂಡು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯವರು ಬಡವರಿಗೆ, ಹೊರರಾಜ್ಯದ ವಲಸೆ ಕಾರ್ಮಿಕರಿಗೆ ಮತ್ತು ಪ್ರತಿನಿತ್ಯ ಸ್ವಚ್ಛತೆಯ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡ ಪೌರ ಕಾರ್ಮಿಕರಿಗೆ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿದ್ದಾರೆ. ಮಂಗಳೂರಿನ ಎಲ್ಲ ನಗರ ಪ್ರದೇಶಗಳಿಗೂ ಹಾಗೂ ಜಿಲ್ಲೆಯ ಇತರ ಪ್ರದೇಶಗಳಲ್ಲೂ ನೆರವು ನೀಡಿದ್ದಾರೆ. ಪಡಿತರ ಕಾರ್ಡಿಲ್ಲದವರಿಗೆ ಆಹಾರ ಸಾಮಗ್ರಿ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸದಸ್ಯರು ಸ್ವಯಂ ಸೇವಕರಾಗಿ ಕಿಟ್ಗಳನ್ನು ವಿತರಿಸುತ್ತಿದ್ದಾರೆ. ಸ್ವಯಂ ಸೇವಕರಾಗಿ ನರೇನ್ ಕಡವತತ್, ಆದಿತ್ಯ ಪೈ, ಸುಜೀರ್ ಪ್ರಸಾದ್ ನಾಯಕ್, ಅಶೋಕ್ ಹಾಗೂ ಯತೀಶ್ ಬೈಕಂಪಾಡಿ ಅವರ ನೇತೃತ್ವದಲ್ಲಿ ಕಿಟ್ ಅನ್ನು ವಿತರಿಸುತ್ತಿದ್ದಾರೆ. ಇದೇ ವೇಳೆ ಕೋವಿಡ್-19 ಬಗ್ಗೆ ಜಾಗೃತಿಯನ್ನ ಕೂಡ ಮೂಡಿಸುತ್ತಿದ್ದಾರೆ. ಈಗಾಗಲೇ 2500 ಕಿಟ್ಗಳನ್ನು ನೀಡಿದ್ದು ಮುಂದಿನ ದಿನದಲ್ಲಿ 5000 ಕಿಟ್ಗಳನ್ನು ವಿತರಿಸಲು ಸಜ್ಜಾಗಿದ್ದಾರೆ.